ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಒಂದು ದಂತಕಥೆಯ ಮೊದಲ ಅಧ್ಯಾಯದ ಚಿತ್ರೀಕರಣಕ್ಕೆ ಮುನ್ನುಡಿ ಬರೆದಿದ್ದಾರೆ. ಚಿತ್ರದ ಫಸ್ಟ್ ಲುಕ್ ಹಾಗೂ ಟೀಸರ್ ಬಿಡುಗಡೆಯದ್ದೇ ಉಡುಪಿಯ ಆನೆಗುಡ್ಡೆ ದೇವಸ್ಥಾನದಲ್ಲಿ ಚಿತ್ರದ ಮುಹೂರ್ತ ನಡೆದಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಿಷಬ್ ಶೆಟ್ಟಿ, ಕಾಂತಾರದ ಅಧ್ಯಾಯ 1 ಪ್ರಾರಂಭಿಸಿದ್ದೇವೆ. ಅಧ್ಯಾಯ 2 ಈಗಾಗಲೇ ನೋಡಿದ್ದೀರಿ. ಇದರ ಪೂರ್ಣ ಯಶಸ್ಸನ್ನು ಕನ್ನಡಿಗರಿಗೆ ಅರ್ಪಿಸುತ್ತೇನೆ. ಚಿತ್ರದ ಪ್ರೀಕ್ವೆಲ್ ನಿರ್ಮಾಣವನ್ನು ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡಿದ್ದೇನೆ. ಆನೆಗುಡ್ಡೆ ಎಂದರೆ ನಾವು ನಂಬಿದ ದೇವಸ್ಥಾನ, ಲಕ್ಕಿ ಕೂಡ. ನಿರ್ಮಾಪಕರಾದ ವಿಜಯ್ ಕಿರಂಗಂದೂರು ಅವರಿಗೆ ಇಲ್ಲಿನ ದೇವರ ಬಗ್ಗೆ ನಂಬಿಕೆ ಇದೆ. ಕಳೆದ ಬಾರಿಯೂ ಈ ದೇವಸ್ಥಾನದಲ್ಲೇ ಮುಹೂರ್ತ ನಡೆದಿತ್ತು. ಡಿಸೆಂಬರ್ನಲ್ಲಿ ಪ್ರೀಕ್ವೆಲ್ನ ಚಿತ್ರೀಕರಣ ಆರಂಭವಾಗಲಿದೆ. ಮಾತಿಗಿಂತ ಕೆಲಸ ಮುಖ್ಯ, ಹಾಗಾಗಿ ಮೊದಲ ಅಧ್ಯಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಿಲ್ಲ. ಕರಾವಳಿ ಭಾಗಕ್ಕೆ ಸಂಬಂಧಿಸಿದ ಕತೆ ಆಗಿರುವುದರಿಂದ ಇದೇ ಭಾಗದಲ್ಲಿ ಹೆಚ್ಚಿನ ಚಿತ್ರೀಕರಣ ನಡೆಯಲಿದೆ. ಕನ್ನಡದ ಕಲಾವಿದರಿಗೆ ಮೊದಲ ಆದ್ಯತೆ. ಮತ್ತಷ್ಟು ಹೊಸ ಪ್ರತಿಭೆಗಳನ್ನು, ರಂಗಭೂಮಿ ಕಲಾವಿದರನ್ನು ಈ ಭಾಗದಲ್ಲಿ ಹೆಚ್ಚಾಗಿ ಪರಿಚಯಿಸಲಿದ್ದೇವೆ ಎಂದಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ, ಅರವಿಂದ್ ಎಸ್ ಕಶ್ಯಪ್ ಅವರ ಛಾಯಾಚಿತ್ರಗ್ರಹಣ ಸೇರಿದಂತೆ ಮೊದಲ ಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದ ತಾಂತ್ರಿಕ ತಂಡವೇ ಪ್ರೀಕ್ವೆಲ್ನಲ್ಲೂ ಇರಲಿದೆ. ಸ್ಕ್ರಿಪ್ಟ್ ಕೆಲಸ ಮುಗಿದಿದ್ದು ಪ್ರೀ ಪ್ರೊಡಕ್ಷನ್ ಆರಂಭಿಸಿದ್ದೇವೆ ಎಂದು ರಿಷಬ್ ಮಾಹಿತಿ ನೀಡಿದರು. ಒಂದನ್ನು ಶುರು ಮಾಡಿದ್ವಿ, 2 ನೋಡಿದ್ರಿ. ತುಂಬ ಅದ್ಭುತವಾದಂಥ ಆಶೀರ್ವಾದ ಮಾಡಿ ಸಿನಿಮಾ ದೊಡ್ಡ ಹಿಟ್ ಮಾಡಿದ್ವಿ. ಸಂಪೂರ್ಣ ಸಕ್ಸಸ್ಸನ್ನು ಕನ್ನಡಿಗರಿಗೆ ಹಾಕಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ. ಅದೇ ಥರದಲ್ಲಿ ಮುಂದುವರೆದ ಪಯಣ. ಆದರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಡ್ತೀನಿ, ಹಿಂದೆ ನಡೀತು. ನೀವು ಎಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದೀರ, ಅದೇ ರೀತಿ ಈ ಸಿನಿಮಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ. ತುಂಬ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತೀವಿ. ದೊಡ್ಡ ಆನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ವಿಜಯ್ ಕಿರಂಗಂದೂರು ಅವರಿಗೆ ಯಾವತ್ತೂ ನಂಬಿದಂಥ ದೇವರು. ನಮಗಂತೂ ಆನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಂಬಿದಂಥ ದೇವರು ಕೂಡ. ಬಟ್ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾರೆ. ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಹತ್ರ ಆಶೀರ್ವಾದ ತೊಗೊಂಡು ಕೆಲಸ ಶುರು ಮಾಡ್ತಾ ಇದ್ವಿ. ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜನ ಸೇರಿರೋದು ನೋಡಿದರೆ ಭಾಳ ನಿರೀಕ್ಷೆ ಈ 2ನೇದಕ್ಕೆ, ಅಂದರೆ ಮೊದಲನೇದಕ್ಕೆ. ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ. ಯಾಕಂದರೆ ಪೂಜೆ ಮತ್ತು ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ಅಂತ. ಹಾಗಾಗಿ ಆಡಳಿತ ಮಂಡಳಿಯವ್ರ ಹತ್ರ ನಾವು ಒಂದು 10-15 ನಿಮಿಷದ ಸಮಯನ ತೊಗೊಂಡು, ಯಾಕಂದರೆ ಸಾರ್ವಜನಿಕರು ಎಲ್ಲರೂ ನಮ್ಮದಂಥ ಭಕ್ತರು. ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತೊಂದರೆ ಆಗಬಾರ್ದು ಅಂತಲೇ ನಾವು ಆ್ಯಕ್ಚುಲಿ ಮಾಧ್ಯಮಕ್ಕೆ ಹೇಳಿರಲಿಲ್ಲ. ಸಿಂಪಲಾಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಅಂತ. ಬಟ್ ಅದು ಇನ್ಫಾರ್ಮೇಷನ್ ಹೊರಗಡೆ ಹೋಗುತ್ತೆ, ಅದನ್ನು ನಿಲ್ಸೋಕ್ಕಾಗೋದೇ ಇಲ್ಲ. ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದಷ್ಟು ಜನ ಸೇರಿದ್ದಾರೆ. ಖುಷಿ ಆಗುತ್ತೆ ಅವರೆಲ್ಲರೂ ವಿಶಸ್ಗಳನ್ನ ಕೂಡ. ಮೊದಲ ಅಧ್ಯಾಯ ಬಗ್ಗೆ ಚೂರು ಹೇಳಿ ಸರ್. ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಜೊತೆಗೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಸಿನಿಮಾನೇ ಮಾತಾಡೋದು ಚೆನ್ನಾಗಿ. ಎಲ್ಲಿರ್ತದೆ ಮೋಸ್ಟ್ಲಿ ಈ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಕಥೆ ಆಗಿರೋದು ಮೋಸ್ಟ್ಲಿ ಈ ಭಾಗದಲ್ಲಿ ಶೂಟ್ ಮಾಡೋದು. ಹಾಗೇನಿಲ್ಲ, ಸದ್ಯಕ್ಕೆ ನನ್ನ ಅವಕಾಶ ಮಾಡ್ಕೊಂಡಿದ್ದೀನಿ. ಇನ್ನೂ ಹೊಡ್ಕೊಂಡು ಖಂಡಿತ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ. ಯಾಕಂದರೆ ಕಾಂತಾರ ನಾವು ಮಾಡಿದ ಕನ್ನಡ ಸಿನಿಮಾವಾಗಿ, ಆಮೇಲೆ ಜನ ಅದನ್ನು ಅಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯ. ಹೌದು, ಖಂಡಿತವಾಗಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹೋಗ್ತಾ ಇದ್ದೀವಿ. ಸೊ ಕರ್ನಾಟಕದ ಬೇರೆ ಭಾಗದಿಂದಲೂ ಕೂಡ, ಕರಾವಳಿಯವರಾಗಲಿ ಮತ್ತು ಹೊರಗಡೆ ಭಾಗದವರು ಕೂಡ ಮೂರಪ್ಪ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹೋಗುವಂಥ ಪ್ರಯತ್ನ. ನಿರ್ಮಾಪಕರು ಮತ್ತು ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತು, ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು. ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ. ಕಾಂತಾರ ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕಿರಂಗಂದೂರು ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಂಬಿಕೆ ಏನಿತ್ತು, ಇಲ್ಲ ಇದನ್ನು ತೊಗೊಂಡು ಹೋಗ್ಬೋದು, ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಲ್ಲರೂ ಕೂಡ. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲರಿಗೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡಕೊಂಡಾಗ ಆ ಕಥೆ ಏನು ಹೇಳ್ತಿದೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆ ವಿಜಯ್. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ. ಅಜನೀಶ್ ಎಲ್ಲ ಬಂದಿದ್ದಾರೆ. ಹೌದು, ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ. ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ, ಅಜನೀಶ್ ಅವರು ಮ್ಯೂಸಿಕ್,
ಆರ್ಟ್ ಟೀಮು ಕೂಡ ಇನ್ನೊಂದು ಬೆಂಗಳೂರು ಆ್ಯಡ್ ಆಗಿದ್ದಾರೆ ಜೊತೆಗೆ ಸೆಪ್ಟೆಂಬರ್ 30ರಂದು ತೆರೆಕಂಡ ಕಾಂತಾರ ಒಂದು ದಂತಕಥೆಯ ದೊಡ್ಡ ಯಶಸ್ಸು ಈಗ ನಿರ್ಮಾಣವಾಗುತ್ತಿರುವ ಚಿತ್ರಕ್ಕೆ ಹೆಚ್ಚಿನ ಬಜೆಟ್ ನೀಡಿದೆ ಎನ್ನುವುದು ಟೀಸರ್ ಹಾಗೂ ಫಸ್ಟ್ ಲುಕ್ನಲ್ಲಿ ಸ್ಪಷ್ಟವಾಗಿದೆ. ಇದು ಬರೀ ಬೆಳಕಲ್ಲ, ದರ್ಶನ ಎನ್ನುವ ಮೂಲಕ ಸಿನಿಮಾದ ಪ್ರೀಕ್ವೆಲ್ ಆರಂಭವಾಗುತ್ತದೆ. ಕದಂಬರ ಆಳ್ವಿಕೆಯ ಕಾಲದಲ್ಲಿ ಹುಟ್ಟಿದ ದಂತಕಥೆಯ ಕಥಾಹಂದರ ಎಂದು ಟೀಸರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕೊಡಲಿ ಹಾಗೂ ತ್ರಿಶೂಲವನ್ನು ಹಿಡಿದಿರುವ ರಿಷಬ್ ಅವರು ಯಾವ ಪಾತ್ರವನ್ನು ತೆರೆ ಮೇಲೆ ತರುತ್ತಿದ್ದಾರೆ ಎನ್ನುವುದು ನಿಗೂಢವಾಗಿದೆ. ಕನ್ನಡ, ಇಂಗ್ಲಿಷ್ ಸೇರಿದಂತೆ 7 ಭಾಷೆಗಳಲ್ಲಿ ಏಕಕಾಲದಲ್ಲಿ ಈ ಸಿನಿಮಾ ಬಿಡುಗಡೆಯಾಗಲಿದೆ ಎನ್ನಲಾಗಿದೆ.